ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ನಡೀತಾ ಇರುವ ಶ್ರೀ ದತ್ತ ಜಯಂತಿ ಮಹೋತ್ಸವ ಶ್ರೀ ದತ್ತ ಮಹಾಯಾಗ ಸಪ್ತಾಹದ 3ನೇ ದಿನ ಮಂಗಳೂರು ಬೋಳಾರ ನಾರಾಯಣ ಶೆಟ್ಟಿ ಪ್ರತಿಷ್ಠಾನ ಸಂಯೋಜನೆಯಲ್ಲಿ ಯಕ್ಷಗಾನ ಕ್ಷೇತ್ರದ ಮೇರು ಕಲಾವಿದ ಬೋಳಾರ ನಾರಾಯಣ ಶೆಟ್ಟಿ ಪ್ರಶಸ್ತಿಯನ್ನು ಹಿರಿಯ ಯಕ್ಷಗಾನ ಅರ್ಥಧಾರಿ ಕುಂಬಳೆ ಸುಂದರರಾವ್ ಅವರಿಗೆ ನೀಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ರಾಮಾಯಣ ಮಹಾಭಾರತದಂತಹ ಪುರಾಣಗಳು ಯಕ್ಷಗಾನ ಕಲೆಯ ಮೂಲಕ ಹಳ್ಳಿಗಳ ಜನರನ್ನ ಮುಟ್ಟುತ್ತೆ, ಅರ್ಹರಿಗೆ ಪ್ರಶಸ್ತಿ ಸನ್ಮಾನ ಅರ್ಥಪೂರ್ಣ ಎಂದು ನುಡಿದರು. ಯಕ್ಷಗಾನ ಯಾವತ್ತಾದರೂ ಚೌಕಟ್ಟಿನ ಒಳಗಿದ್ದರೆ ಅದು ಅಂದ ಚೆಂದ, ಅದು ಚೌಕಟ್ಟಿನ ಒಳಗಿರಬೇಕು. ಹೊರಗೆ ಬಂದ ಕೂಡಲೇ ಅದರ ರೂಪವನ್ನು ಕಳ್ಕೊಳ್ತದೆ. ಆದರೆ ಇನ್ನೊಂದು ಯಕ್ಷಗಾನ ಏನು ಅಂತಂದರೆ ಭಾಷಾ ಸ್ವಚ್ಛತೆ ಒಂದು, ಅದರಲ್ಲಿ ಅನ್ಯ ಭಾಷೆ ಯಾವುದು ಸೇರದೆ ಶುದ್ಧವಾದ ಕನ್ನಡಕ್ಕೆ ಏನಾದರೂ ಒಂದು ಉದಾಹರಣೆ ಕೊಡಬೇಕಾದ್ರೆ ಯಕ್ಷಗಾನವನ್ನು ಕೊಡಬಹುದು ಅಂತ ಹೇಳ್ತೇನೆ. ಕನ್ನಡ ಅಂದರೆ ಶುದ್ಧವಾಗಿ, ಎಲ್ಲಿ ಅದರಲ್ಲಿ ಸಂಶಯ ಇಲ್ಲ. ಕನ್ನಡ ಶುದ್ಧವಾದ ಭಾಷೆ ಉಳಿಸಿಕೊಂಡಿರುವಂಥ ಕೀರ್ತಿ ಕೂಡ ಯಕ್ಷಗಾನಕ್ಕೆ ಸಲ್ಲಬೇಕು. ಇದಾಗಲೇ ಯಕ್ಷಗಾನವನ್ನು ನಾವು ಕೊಂಡಾಡಬೇಕು. ಯಾಕಂತಂದರೆ ಅದು ಭಾರತೀಯ ಪರಂಪರೆಯ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದನ್ನೆಲ್ಲ ಹಳ್ಳಿಯ ಕೊಂಡೊಯ್ದಂಥ ಒಂದು ಕೀರ್ತಿ ಬಹುಶಃ ಯಕ್ಷಗಾನಕ್ಕೆ ಸಲ್ಲಬೇಕು. ಯಕ್ಷಗಾನ ಅನ್ನುವಂಥದ್ದು ಒಂದು ಭವಿಷ್ಯವನ್ನು ರೂಪಿಸುವಂಥ ಕಾರ್ಯವನ್ನು ಯಕ್ಷಗಾನ ಮಾಡ್ತದೆ. ಆ ಭವಿಷ್ಯ ರೂಪಿಸುವುದು ಏನು? ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವುದು. ಅದಕ್ಕೆ ಪೂರಕವಾಗಿರುವಂಥ ವಿಷಯಗಳನ್ನು ಕೊಂಡು ಸಮಾರಂಭದಲ್ಲಿ ನಾರಾಯಣ ಶೆಟ್ಟಿ ಅವರ ಪುತ್ರ ಬೋಳಾರ ಕರುಣಾಕರ ಶೆಟ್ಟಿ, ಪ್ರವಚನಕಾರ ಸೋಂದಾ ಭಾಸ್ಕರ ಭಟ್, ಸತ್ಸಂಗ ಸಮಿತಿಯ ವಾಸುದೇವ್ ಆರ್ ಕೊಟ್ಟಾರಿ, ಲಕ್ಷ್ಮೀನಾರಾಯಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.